ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಕರ್ನಾಟಕ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಮಾಡರ್ನ್ ಕಿಚನ್ಸ್. ನಮಸ್ಕಾರ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ, ಮೂಲ ಸೌಕರ್ಯಗಳ ಕೊರತೆ ಇದೆ ಅನ್ನೋ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ. ಈ ಮಾತುಗಳಿಗೆ ಸಾಕ್ಷಿ ಎನ್ನುವಂತೆ ಇಂದು ಅದೆಷ್ಟೋ ಸರ್ಕಾರಿ ಶಾಲೆಗಳು ಬೀಗವನ್ನ ಜಡಿಸಿಕೊಂಡಿರೋದನ್ನ ಕೂಡ ನೋಡಬಹುದು. ಆದ್ರೆ ಒಂದು ಶಾಲೆಯ ಬಗ್ಗೆ ಪ್ರೀತಿ, ಕಾಳಜಿ, ಇಚ್ಛಾಶಕ್ತಿ ಇದ್ರೆ ಯಾವ ಹಂತಕ್ಕೆ ಅಭಿವೃದ್ಧಿ ಪಡಿಸಬಹುದು ಅನ್ನೋದಕ್ಕೆ ಆ ಒಂದು ಶಾಲೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಂತಿದೆ. ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲದಂತೆ ಬೆಳೆದು ನಿಂತು ವಿದ್ಯಾರ್ಥಿಗಳನ್ನ ಕೂಡ ತನ್ನತ್ತ ಕೈ ಬೀಸಿ ಕರಿತಾ ಇದೆ. ಅಷ್ಟಕ್ಕೂ ಆ ಶಾಲೆ ಯಾವುದು? ಈ ಶಾಲೆಯ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸುತ್ತಲೂ ಪಶ್ಚಿಮ ಘಟ್ಟಗಳ ಹಸಿರು ಹೊದ್ದುಕೊಂಡ ಕಾನನ, ತಂಪಾದ ವಾತಾವರಣ, ಇದರ ನಡುವೆ ವರ್ಣಮಯ ಗೋಡೆಗಳಿಂದ ಕಂಗೊಳಿಸ್ತಾ ಇರೋ ಕಟ್ಟಡದ ಮುಂದೆ ಹಸಿರು ಹೂದೋಟ, ಇಂಟರ್ಲಾಕ್ ಅಳವಡಿಸಿದ ಅಂಗಳ, ವಿಶಾಲವಾದ ಕೈತೋಟ, ಆ ಕೈತೋಟದ ಹೂಗಳ ಮಕರಂದವನ್ನ ಹೀರ್ತಾ ಇರೋ ಪಕ್ಷಿಗಳು, ಪತಂಗಗಳು, ಈ ಹಸಿರ ನಡುವೆ ಗೂಡು ಕಟ್ಟಿಕೊಂಡು ಬದುಕು ಕಟ್ಟಿಕೊಂಡಿರುವ ಪಕ್ಷಿಗಳು. ಇವೆಲ್ಲ ವರ್ಣನೆಗಳನ್ನ ನೋಡುವಾಗ ಇದ್ಯಾವುದೋ ಹೈಫೈ ಖಾಸಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರಬಹುದಪ್ಪ ಅನ್ನೋ ಇಮ್ಯಾಜಿನೇಷನ್ ನಿಮಗೆ ಬಂದಿರಬಹುದು. ಆದ್ರೆ ಇದು ಒಂದು ಸರ್ಕಾರಿ ಶಾಲೆಯ ಆವರಣದ ಚಿತ್ರ ಎಂದ್ರೆ ನೀವು ಮೂಗಿನ ಮೇಲೆ ಬೆರಳೇರಿಸಿಕೊಳ್ಳಲೇಬೇಕು. ಅಂದಹಾಗೆ ಈ ರೀತಿಯ ಅದಮ್ಯವಾಗಿ ಕಂಗೊಳಿಸ್ತಾ ಇರೋದು ಮಚ್ಚಿನ ಸರ್ಕಾರಿ ಪ್ರೌಢಶಾಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಹಿಂದುಳಿದ ಗ್ರಾಮೀಣ ಪ್ರದೇಶ ಮಚ್ಚಿನದಲ್ಲಿರೋ ಈ ಶಾಲೆ ಇದೀಗ ಎಲ್ಲರ ಗಮನ ಸೆಳೀತಾ ಇದೆ. ಇದಕ್ಕೆ ಕಾರಣ ಕೋವಿಡ್ ಲಾಕ್ಡೌನ್ ಅವಧಿ ಮತ್ತು ಆ ಬಳಿಕ ಶಾಲೆಯಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸಗಳು. ಸುಮಾರು 9 ರಿಂದ 10 ತಿಂಗಳುಗಳ ಕಾಲ ಮುಚ್ಚಿದ್ದ ಶಾಲೆಯ ಬಾಗಿಲುಗಳು ಈಗ ಮತ್ತೆ ತೆರೆದಿವೆ. ಆದರೆ ಈ 9 ತಿಂಗಳುಗಳ ಕಾಲ ಏನು ಮಾಡಿದ್ದೇವೆ ಅಂತ ಕೇಳಿದ್ರೆ ಬಹುತೇಕರು ಆಕಾಶ ನೋಡ್ತಾರೆ. ಆದರೆ ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಎಲ್ಲರೂ ನಿಬ್ಬೆರಗಾಗುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಕೊರೋನಾ ಬಂದ ನಂತರ ಶಾಲೆಯನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಊರವರು, ಅಧ್ಯಾಪಕರು ಒಂದೆಲ್ಲ ಸೇರಿ ಅದಕ್ಕೆ ಒಂದು ಹೊಸ ರೀತಿಯಲ್ಲಿ ಒಂದು ಪಾಯಿಂಟ್ ಮಾಡಬೇಕು. ಕೊರೋನಾ ಬಂದ ನಂತರ ಮಕ್ಕಳು ಬರುವಾಗ ಮಕ್ಕಳಿಗೆ ನಮ್ಮ ಶಾಲೆ ಒಂದು ಮಾದರಿಯಾಗಿ ಅಟ್ರಾಕ್ಷನ್ ಆಗಿ, ಅಂದರೆ ಅವರಿಗೊಂದು ಉತ್ತಮ ರೀತಿಯಲ್ಲಿ ಅವರಿಗೊಂದು ಅದನ್ನು ನೋಡುವಂಥ ಭಾಗ್ಯ ಇರಲಿ ಅಂತೇಳಿ ನಾವು ಊರವರೆಲ್ಲ ಸೇರಿಕೊಂಡು ಈಗ ಸಾಮಾನ್ಯ ಒಂದು 60,000 ರೂಪಾಯಿ ಪಾಯಿಂಟ್ ಆಗಿರ್ಬೋದು, ಅದನ್ನೆಲ್ಲ ಒಂದು ಮಾದರಿಯಾಗಿ, ಅಂದರೆ ಯಾಕಂದರೆ ಯಾವ ಶಾಲೆಯಲ್ಲಿ ಇರದಂಥ ಒಂದು ರೀತಿಯ ಒಂದು ಉತ್ತಮ ಒಂದು ಪಾಯಿಂಟ್, ಅಂದರೆ ಅದರಲ್ಲಿ ಎಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರದ ಒಂದು ಬೆಲೆ ತೆರುವಂಥ ಯಕ್ಷಗಾನ ಆಗಲಿ, ಅದು ಜಾನಪದ ಆಗಲಿ, ಅಥವಾ ಇತರ ಕ್ರೀಡೆ ಆಗಲಿ, ಅಥವಾ ಪರಿಸರದ ಬಗ್ಗೆ ಆಗಲಿ, ಯಾವುದೇ ಬಗ್ಗೆ ಒಂದು ಮಕ್ಕಳಿಗೆ ಅದು ಕಾಣುವಾಗ ಅವರ ಚಿತ್ತಕ್ಕೆ ಮುಟ್ಟಬೇಕು ಅಂತೇಳಿ ನಾವು ಆ ರೀತಿಯ ಒಂದು ಕೆಲಸವನ್ನೆಲ್ಲ ಊರವರೆಲ್ಲ, ಕಮಿಟಿಯವರೆಲ್ಲ, ಅಧ್ಯಾಪಕರು ಅಂತ ಕೂಡ ಸೇರಿ ನಾವು ಮಾಡಿದ್ದೇವೆ. ಶಾಲೆಯ ಮುಖ್ಯ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರಧಾರಿಗಳು ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಸರ್ ಅವರು. ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಶಾಲೆ ಉತ್ತಮವಾದಂಥ ಒಂದು ಅಭಿವೃದ್ಧಿ ಪಥದ ಕಡೆಗೆ ಸಾಗ್ತಾ ಇದೆ. ಈ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಮಚ್ಚಿನ ಶಾಲೆ ಒಂದು ತಾಲೂಕಿನಲ್ಲಿಯೇ ಗುರುತಿಸಿಕೊಳ್ಳುವಂಥ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ ಅಂತಂದರೆ, ಈ ಅಭಿವೃದ್ಧಿಯ ಹಿಂದೆ ನಮ್ಮ ಈ ಒಂದು ಕೊರೋನಾ ಸಮಯದಲ್ಲೂ ಸಹ ಬಹಳ ಶ್ರಮಪಟ್ಟು ಹಗಲು ರಾತ್ರಿ ಎನ್ನದೇ ದುಡಿದಂತಹ ನಮ್ಮ ಆತ್ಮೀಯ ಎಲ್ಲ ಶಿಕ್ಷಕರೊಂದದವರು. ಈ ಒಂದು ಮಚ್ಚಿನ ಎಂಬ ಒಂದು ಶಾಲೆ ಎದುರುಗಡೆ ಇರ್ತಕ್ಕಂಥ ಒಂದು ಗಾರ್ಡನ್ ಆಗಿರ್ಬೋದು, ಅಥವಾ ಇಂಟರ್ಲಾಕ್ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಉತ್ತಮ ರೀತಿಯಲ್ಲಿ ಒಂದು ಶ್ರಮವನ್ನು ವಹಿಸಿ ಈ ಶಾಲೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಶ್ರಮ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕ ಬಂಧುಗಳಾಗಿರ್ಬೋದು, ಶಾಲಾಭಿವೃದ್ಧಿ ಸಮಿತಿಯವರಾಗಿರ್ಬೋದು, ಊರಿನ ಅಭಿಮಾನಿಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ಮಚ್ಚಿನ ಸರ್ಕಾರಿ ಪ್ರೌಢಶಾಲೆಯು ತಾಲೂಕಿನಲ್ಲೇ ಅತ್ಯುತ್ತಮ ಶಾಲೆ ಎನ್ನುವ ಹೆಗ್ಗಳಿಕೆಯನ್ನ ಪಡೆದಿದ್ದ ಶಾಲೆ. ಈ ಶಾಲೆಗೆ ಮರುಜೀವವನ್ನ ತಂದಿದ್ದು ಕೋವಿಡ್ ಲಾಕ್ಡೌನ್.
ಕೋವಿಡ್ ಅವಧಿಯಲ್ಲಿ ಮಕ್ಕಳಿಗೆ ರಜೆಯಿದ್ರೆ ಶಿಕ್ಷಕರಿಗೆ ವಿದ್ಯಾಗಮ ಯೋಜನೆಯ ಜವಾಬ್ದಾರಿ ಇತ್ತು. ಬೆಳಗ್ಗೆ ಕರ್ತವ್ಯ ಮುಗಿಸಿ ಶಿಕ್ಷಕರು ಮಧ್ಯಾಹ್ನ ಶಾಲೆಗೆ ಬರ್ತಾ ಇದ್ರು. ಈ ವೇಳೆ ಮಾತನಾಡ್ತಾ ಶಾಲೆಗೆ ಏನಾದ್ರೂ ಮಾಡಬೇಕು ಅಂತ ಯೋಚಿಸಲು ಆರಂಭಿಸಿದ್ರು. ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಸಬೇಕೆನ್ನುವ ಶಿಕ್ಷಣ ಇಲಾಖೆಯ ಆದೇಶವೂ ಪೂರಕವಾಯಿತು. ಆ ಯೋಜನೆಯ ಫಲಿತಾಂಶ ಇಂದು ನಾವು ಕಾಣ್ತಾ ಇರೋ ಕಲರ್ಫುಲ್ ಶಾಲೆ. ಶಾಲೆಯನ್ನ ಒಟ್ಟಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯೋಜನೆಗಳು ರೂಪುಗೊಂಡಿತ್ತು. ಒಳಭಾಗದ ಗೋಡೆಗಳಿಗೆ ಶಿಕ್ಷಕರೇ ಖರ್ಚು ಭರಿಸಿ ಸುಣ್ಣ ಬಣ್ಣ ಬಳಸಿದ್ರು. ಹೊರಭಾಗದ ಗೋಡೆಗಳಿಗೆ ದಾನಿಗಳು, ಎಸ್ಡಿಎಂಸಿ, ಶಿಕ್ಷಕ ವೃಂದ ಹೀಗೆ ಎಲ್ಲರ ಸಹಕಾರದಿಂದ ಆಕರ್ಷಕ ರೈಲು ಬೋಗಿಯ ಚಿತ್ರವು ಹೊರಗೋಡೆಯಲ್ಲಿ ಮೂಡಿಬಂತು. ಜೊತೆಗೆ ಸಂಸ್ಕೃತಿ, ಪರಂಪರೆ, ಕ್ರೀಡೆ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಚಿತ್ತಾರಗಳನ್ನ ಗೋಡೆಗಳಲ್ಲಿ ಪಡಿಮೂಡಿದವು. ಜೊತೆಗೆ ದಾನಿಗಳು, ಜನಪ್ರತಿನಿಧಿಗಳ ಸಹಕಾರದಿಂದ ಸಿಸಿಟಿವಿ, ಇಂಟರ್ಲಾಕ್ನ ವ್ಯವಸ್ಥೆಯೂ ಆಯಿತು. ಜೊತೆಗೆ ಶೌಚಾಲಯ, ವಿದ್ಯುತ್, ಸುಸಜ್ಜಿತ ಬೇಲಿಯ ವ್ಯವಸ್ಥೆಗಳೂ ಆಗಿದ್ದು ಸಕಲ ವ್ಯವಸ್ಥೆಗಳಾಗಿವೆ. ಈ ಒಂದು ಮಚ್ಚಿನ ಶಾಲೆ ಎನ್ನುವಂಥದ್ದು ಇದು ಶಿಕ್ಷಕರು ಬೆನ್ನೆಲುಬಾಗಿದ್ದಾರೆ, SDMC ಅವರು ಬೆನ್ನೆಲುಬಾಗಿದ್ದಾರೆ. ಆದರೆ ಪ್ರತ್ಯಕ್ಷವಾಗಿ ಅದನ್ನು ಕಟ್ಟಿ ಈ ಎತ್ತರಕ್ಕೆ ಬೆಳೆಸಿರುವಂಥದ್ದು ಈ ಸಂಸ್ಥೆಯಲ್ಲಿ ಕಲಿತಂತಹ ಹಾಗೂ ಕಲಿತಿರುವಂತಹ, ಮುಂದೆ ಕಲಿಯಬೇಕಾದಂತಹ ವಿದ್ಯಾರ್ಥಿಗಳಿಂದಲೇ ಈ ಶಾಲೆ ಕಟ್ಟಲ್ಪಟ್ಟಿದೆ ಎನ್ನುವಂಥದ್ದು. ಸೊ ಇದರ ಹಿಂದೆ ನಮ್ಮ ಶಿಕ್ಷಕ ವೃಂದದವರು ಅಷ್ಟು ಪರಿಶ್ರಮ ಸೇರಿಕೊಂಡಿದೆ. ಕರೋನಾ ಸಂದರ್ಭದಲ್ಲಿ ಶಿಕ್ಷಕರು ಒಂದೆಡೆ ಸೇರಿದಾಗ ಏನೆಲ್ಲ ಬದಲಾವಣೆ ಮಾಡಬಹುದು ಅಂಥೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇಲಾಖೆಯಿಂದ ಒಂದು ಆದೇಶ ಬಂತು, ಶಾಲೆಗಳಿಗೆ ಸುಣ್ಣ ಬಣ್ಣವನ್ನು ಹಾಕಬೇಕು ಅಂಥೇಳಿ. ಸೊ ಆ ಸಂದರ್ಭದಲ್ಲಿ ನಮ್ಮ ಶಾಲೆಗೆ 2 ಹೊಸ ಶಿಕ್ಷಕರು ಬಂದು ಸೇರ್ಪಡೆಯಾದರು, ಅವಿನಾಶರು ಮತ್ತು ಚಂದಪ್ಪ ಅಂಥೇಳಿ. ಸೊ ಚಂದಪ್ಪರವರು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಕೆದ್ದಲಿಕೆ ಶಾಲೆಯಿಂದ ಬಂದವರಾಗಿದ್ದರು. ಅಲ್ಲಿಯ ವಿಚಾರಗಳನ್ನು ನಮ್ಮಲ್ಲಿಗೆ ತಂದಾಗ ಅವರು ಹೇಳಿದರು, ಸರ್ ಸುಣ್ಣ ಬಣ್ಣಕ್ಕೆ ವ್ಯವಸ್ಥೆಯನ್ನು ನಾವು ಮಾಡುವ ಅಂತ ಹೇಳಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು ಈ ಬದಲಾದ ಚಿತ್ರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗ್ರಾಮೀಣ ಭಾಗದಲ್ಲಿ ಒಂದು ಶಾಲೆ ಈ ರೀತಿ ಸಾಧನೆ ಮಾಡುವುದು ಸಾಮಾನ್ಯ ಸಂಗತಿಯಲ್ಲ. ಇದರ ಹಿಂದಿರುವುದು ಶಾಲೆಯ ಶಿಕ್ಷಕರ ಭಗೀರಥ ಪ್ರಯತ್ನ. ಅಧ್ಯಾಪಕರು ಶಾಲೆಯನ್ನ ತಮ್ಮ ಮನೆ ಎಂಬಂತೆ ಭಾವಿಸಿದ್ದು ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾರೆ. ಕೊರೋನಾ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಪಾಠ ಮಾಡಿದ್ದಾರೆ. ತಮ್ಮ ಮನೆಯಂತೆ ಶಾಲೆಯನ್ನ ನೋಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಕೋವಿಡ್ ಬಳಿಕ ಶಾಲೆಯು ಹೊಸ ಲುಕ್ ಪಡೆದುಕೊಂಡಿದೆ. ಖಾಸಗಿ ಶಾಲೆಗಳಲ್ಲೂ ಸಿಗದಂತಹ ಶಿಕ್ಷಣವನ್ನ ಇಲ್ಲಿ ನೀಡಲಾಗ್ತಾ ಇದೆ ಎನ್ನುವುದು ಪೋಷಕರು ಮತ್ತು ವಿದ್ಯಾರ್ಥಿಗಳ ಅನಿಸಿಕೆ. ನಮ್ಮ ಶಾಲೆಯು ತಾಲೂಕಿನಲ್ಲೇ ಅತ್ಯುತ್ತಮ ಶಾಲೆ ಎಂದು ಹೆಸರು ಪಡೆದಿದೆ. ಈ ಹೆಸರು ಪಡೆಯಲು ಕಾರಣರಾದ ನಮ್ಮ ಶಾಲಾ ಶಿಕ್ಷಕ ವೃಂದದವರು ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಊರಿನ ಜನರು. ನಮ್ಮ ಶಾಲಾವನ್ನು ಅಲಂಕರಿಸುತ್ತಿರುವ ಮುಂಭಾಗದಲ್ಲಿರುವಂತಹ ಉದ್ಯಾನವನ ಹಾಗೂ ಹಿಂಭಾಗದಲ್ಲಿ ಅಲಂಕರಿಸುವಂತಹ ಎಲ್ಲ ಕೈತೋಟಗಳು ಹಾಗೂ ನಮ್ಮ ಶಾಲಾ ಕೊಠಡಿಗಳು. ನಮ್ಮ ಶಾಲೆಯಲ್ಲಿ ಶಿಕ್ಷಕ ವೃಂದದವರು ನಾವು ಪ್ರತಿ ವರ್ಷ ನಡೆಸುವಂತಹ SSLC ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಲು ತುಂಬ ಪ್ರೋತ್ಸಾಹವನ್ನು ನೀಡುತ್ತಾರೆ. ಹಾಗೆ ನಮಗೆ ಉಪಯೋಗವಾಗಲು ಸ್ಮಾರ್ಟ್ ಕ್ಲಾಸ್ಗಳನ್ನು ಅಳವಡಿಸುತ್ತಾರೆ. ಈ ಶಾಲೆಯಲ್ಲಿ ಎಲ್ಲರ ಪ್ರೋತ್ಸಾಹ ಸಹ ಸಿಗ್ತಾ ಇದೆ. ಈಗ COVID-19 ಇಂದಾಗಿ ಎಲ್ಲ ಅಳವಡಿಕೆಗಳನ್ನು ಮಾಡಿದ್ದಾರೆ. ಥರ್ಮಲ್ ಸ್ಕ್ಯಾನಿಂಗ್ ಆಗಿರ್ಬೋದು, ಸ್ಯಾನಿಟೈಸರ್ ಹಾಗೂ ಮಾಸ್ಕ್, ಈ ಥರ ಎಲ್ಲ ಒಳ್ಳೆಯ ನಿಯಮಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲ ವಿದ್ಯಾರ್ಥಿಗಳು ಕೂಡ ಪಾಲಿಸ್ತಾ ಇದ್ದಾರೆ. ಈಗ ನಮ್ಮ ಶಾಲೆಯ ಒಂದು ಕಲಿಕೆಗೆ ಉತ್ತಮ ಅವಕಾಶ ಇದೆ. ಈ ಶಾಲೆಯಲ್ಲಿ ಎಲ್ಲ ಗಾರ್ಡನ್ ಆಗಿರ್ಬೋದು, ಇದೆಲ್ಲ ಒಂದು ಶಾಲೆಯ ವಾತಾವರಣವನ್ನು ಸೂಚಿಸ್ತದೆ. ಹಾಗೆ ಇಲ್ಲಿ ಕಲೀಲಿಕ್ಕೆ ಅನುಕೂಲವಾಗುವಂತೆ ಈಗ ಎಲ್ಲ ಹೊಸತನ್ನು ಹಾಕಿದ್ದಾರೆ. ಈಗ 10th ಅದು ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ಒಳ್ಳೆಯ ಮಾರ್ಕ್ ತೆಗೀರಿ, ಈ ನಿಮ್ಮ ಜೀವನಕ್ಕೆ ಉತ್ತಮ ಭವಿಷ್ಯ ಸಿಗಲಿ ಅಂತೆಲ್ಲ ಆಶಿಸ್ತಾರೆ. ಹಾಗೆ ಶಾಲೆಗೆ ಕೂಡ ಒಂದು ಊರವರ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ. ಆದ್ದರಿಂದ ಶಾಲೆ ಬೆಳೀತಾ ಇದೆ. ಈಗ ನನ್ನ ಮಕ್ಕಳು ಇದೇ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. 2 ವರ್ಷದಿಂದ ಇದೇ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಇಲ್ಲಿಯ ಸಾರ್ವಜನಿಕರೆಲ್ಲ ಹೇಳ್ತಿದ್ರು, ನಮ್ಮ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು. ನಾನು ಮೊದಲಿಂದಲೂ ಕೇಳ್ತಾ ಇದ್ದೇನೆ, ಸರ್ಕಾರಿ ಸ್ಕೂಲು ಅಷ್ಟೇನು ಪ್ರಯೋಜನ ಇಲ್ಲ, ಅಲ್ಲಿಯ ಶಿಕ್ಷಕರು ಒಂದು ಮಕ್ಕಳಿಗೆ ಅಷ್ಟೇನು ಪಾಠ ಮಾಡುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನನಗೆ ಗೊತ್ತಾಯಿತು ನಮ್ಮ ಈ ಸರ್ಕಾರಿ ಸ್ಕೂಲು ಎಷ್ಟು ರೀತಿಯಲ್ಲಿ ಬೆಳೀತಿದೆ ಅಂಥೇಳಿ ನನಗೆ ಆಮೇಲೆ ಗೊತ್ತಾಯಿತು. ಆಮೇಲೆ ನನ್ನ ಮಕ್ಕಳನ್ನು ನಾನು ಪ್ರೈವೇಟ್ ಸ್ಕೂಲಿಂದ ತೆಗೆದು
ಇದೇ ಸರ್ಕಾರಿ ಪ್ರೌಢಶಾಲೆಗೆ ನಾನು ದಾಖಲು ಮಾಡಿದ್ದೆ. ಅದ ನಂತರ ನನ್ನ ಮಕ್ಕಳು ಅತ್ಯುತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿ ಹೋಗಿದ್ದಾರೆ. ಇದಕ್ಕೆ ನಾನು ನಮ್ಮ ಇಲ್ಲಿಯ ಶಿಕ್ಷಕರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಅದು ಸಾಕಾಗಲಿಕ್ಕಿಲ್ಲ. ಶಾಲೆಗೆ ಎಸ್ಡಿಎಂಸಿ ಅಧ್ಯಕ್ಷ, ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ, ಜನಪ್ರತಿನಿಧಿಗಳು, ಪೋಷಕರು, ದಾನಿಗಳ ಸಹಕಾರವು ನಿರಂತರವಾಗಿದೆ. ಇದೀಗ ಕೋವಿಡ್ ಸಂಕಷ್ಟದ ಬಳಿಕ ಶಾಲೆಗಳು ಮತ್ತೆ ಆರಂಭಗೊಂಡಿದೆ. ಸರ್ಕಾರದ ಎಲ್ಲ ಮುನ್ನೆಚ್ಚರಿಕೆಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ನಡೀತಾ ಇದೆ. ಫಲಿತಾಂಶದಲ್ಲೂ 98% ಅಧಿಕ ಫಲಿತಾಂಶ ಪಡೆಯಬೇಕೆನ್ನುವುದು ಶಿಕ್ಷಕರ ಗುರಿಯಾಗಿದೆ. ಜೊತೆಗೆ ಮತ್ತಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆಯೂ ಶಿಕ್ಷಕರಲ್ಲಿ ಕನಸುಗಳಿವೆ. ಇನ್ನೊಂದು ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಅನೇಕ ಕೆಲಸ ಕಾರ್ಯಗಳು ಬಾಕಿ ಇವೆ. ಈ ನಿಟ್ಟಿನಲ್ಲಿ ದಾನಿಗಳ ನೆರವು ಸಿಕ್ಕಲ್ಲಿ ಈ ಕಟ್ಟಡ ಕೂಡ ಆದಷ್ಟು ಬೇಗ ನಿರ್ಮಾಣಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ನೆರವು ನೀಡ ಬಯಸುವ ದಾನಿಗಳು ಈ ಕೆಳಗಿನ ಖಾತೆ ಸಂಖ್ಯೆಗೆ ನೆರವು ನೀಡಬಹುದಾಗಿದೆ. ಎಚ್ಎಂ ಚಂದ್ರು, ಹೆಡ್ ಮಾಸ್ಟರ್, ಗೌರ್ಮೆಂಟ್ ಹೈಸ್ಕೂಲು, ಮಚ್ಚಿನ ಪೋಸ್ಟ್, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ 574224. ಅಕೌಂಟ್ ನಂಬರ್ 70980100000532. ಬ್ಯಾಂಕ್ ಆಫ್ ಬರೋಡಾ. ಐಎಫ್ಸಿ ಕೋಡ್ BAR B0 VJMACK. MICR 5750120046. ಕ್ಯಾಮರಾಮ್ಯಾನ್ ಸಂತೋಷ್ ಪೂಜಾರಿ ಜೊತೆ ಪವನ್ ಕಾಜ್ಮಡ್ಕ, V4 ನ್ಯೂಸ್ 24/7 ಮಂಗಳೂರು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಹಿಂದುಳಿದ ಗ್ರಾಮೀಣ ಪ್ರದೇಶ ಮಚ್ಚಿನದಲ್ಲಿರುವಂತಹ ಒಂದು ಶಾಲೆ. ಸೊ ಈ ಒಂದು ಶಾಲೆ ವರ್ಣಮಯ ಗೋಡೆಗಳಿಂದ ಕಂಗೊಳಿಸ್ತಾ ಇದೆ. ಕಟ್ಟಡದ ಮುಂದೆ ಹಸಿರು ಹೂದೋಟ ಆಗಿರ್ಬೋದು, ಇಂಟರ್ಲಾಕ್ ಅಳವಡಿಸಿದಂತಹ ಅಂಗಳ ಆಗಿರ್ಬೋದು, ವಿಶಾಲವಾದ ಕೈತೋಟ ಆಗಿರ್ಬೋದು, ಆ ಕೈತೋಟದ ಹೂಗಳ ಮಕರಂದವನ್ನ ಹೀರ್ತಾ ಇರುವ ಹಕ್ಕಿಗಳು, ಪತಂಗಗಳನ್ನು ಕೂಡ ನೋಡ್ಬೋದು. ಈ ಹಸಿರ ನಡುವೆ ಗೂಡು ಕಟ್ಟಿಕೊಂಡು ಬದುಕು ಕಟ್ಟಿಕೊಂಡಿರುವಂತಹ ಪಕ್ಷಿಗಳು, ಇವೆಲ್ಲ ವರ್ಣನೆಗಳನ್ನು ನೋಡುವಾಗ ಯಾವುದೋ ಹೈಫೈ ಶಾಲೆ ಆಗಿರ್ಬೋದಪ್ಪ ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಕೂಡ ಬರೋದು ಸಹಜ. ಆದರೆ ಇದೊಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಕೋವಿಡ್ ಲಾಕ್ಡೌನ್ ಅವಧಿ ಮತ್ತು ಆ ಬಳಿಕ ಶಾಲೆಯಲ್ಲಿ ನಡೆದಿರುವಂತಹ ಅಭಿವೃದ್ಧಿ ಕೆಲಸಗಳು. ಸುಮಾರು 9 ರಿಂದ 10 ತಿಂಗಳುಗಳ ಕಾಲ ಮುಚ್ಚಿದ ಶಾಲೆಯ ಬಾಗಿಲುಗಳು ಈಗ ಮತ್ತೆ ತೆರೆದಿರುವಂಥದ್ದು. ಆದರೆ ಈ 9 ತಿಂಗಳುಗಳ ಕಾಲ ಏನು ಮಾಡಿದ್ದೇವೆ ಅಂತ ಕೇಳಿದ್ರೆ ಬಹುತೇಕರು ಆಕಾಶ ನೋಡ್ತಾರೆ. ಆದರೆ ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಎಲ್ಲರೂ ನಿಬ್ಬೆರಗಾಗುವಂತಹ ಒಂದು ಕಾರ್ಯವನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಚ್ಚಿನ ಸರ್ಕಾರಿ ಪ್ರೌಢಶಾಲೆಯು ಈಗಾಗಲೇ ತಾಲೂಕಿನಲ್ಲಿಯೇ ಅತ್ಯುತ್ತಮ ಶಾಲೆ ಎನ್ನುವಂತಹ ಹೆಗ್ಗಳಿಕೆಯನ್ನ ಪಡೆದಿರುವಂತಹ ಶಾಲೆ. ಈ ಶಾಲೆಗೆ ಮರುಜೀವವನ್ನ ತಂದಿದ್ದು ಕೋವಿಡ್ ಲಾಕ್ಡೌನ್ ಅಂತಲೇ ಹೇಳ್ಬೋದು. ಕೋವಿಡ್ ಅವಧಿಯಲ್ಲಿ ಮಕ್ಕಳಿಗೆ ರಜೆ ಇದ್ರೆ ಶಿಕ್ಷಕರಿಗೆ ವಿದ್ಯಾಗಮ ಯೋಜನೆಯ ಜವಾಬ್ದಾರಿ ಕೂಡ ಇತ್ತು. ಬೆಳಗ್ಗೆ ಕರ್ತವ್ಯವನ್ನ ಮುಗಿಸಿ ಶಿಕ್ಷಕರು ಮಧ್ಯಾಹ್ನ ಶಾಲೆಗೆ ಬರ್ತಾ ಇದ್ರು. ಈ ವೇಳೆ ಈ ಒಂದು ಯೋಜನೆಗೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಬಗ್ಗೆ ಮಾತನಾಡುವುದಕ್ಕೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಪ್ರಕಾಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಎಸ್, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಮೂಲ ಸೌಕರ್ಯಗಳ ಕೊರತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆ ದೃಷ್ಟಿಯಿಂದ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಆದ್ರೆ ಮಚ್ಚಿನ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎಂಬಂತೆ ಬೆಳೆದು ನಿಂತಿದೆ. ಹೇಗೆ ಸಾಧ್ಯ ಆಯ್ತು ಅನ್ನುವಂಥದ್ದು ಸರ್? ಇದು ಮೇಡಮ್, ಕೋವಿಡ್-19 ಅದರಲ್ಲಿ ಲಾಕ್ಡೌನ್ ಆದಂತ ಒಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ವೃಂದದವರು ತರಗತಿಗಳನ್ನ ವಿದ್ಯಾಗಮ ತರಗತಿಗಳನ್ನ ಮಾಡಿಕೊಂಡು ಫ್ರೀ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಶಾಲೆ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಶಾಲೆಯಲ್ಲಿ ಇರ್ತಕ್ಕಂಥ ಉದ್ಯಾನವನ ಆಗಿರ್ಬೋದು ಅಥವಾ ಶಾಲೆಗೆ ಪೇಂಟ್ ಕೊಡುವಂತದ್ದಾಗಿರ್ಬೋದು ಎಲ್ಲ ಮುತುವರ್ಜಿ ವಹಿಸಿ ಅವರ ಒಂದು ಪ್ರಯತ್ನದಿಂದಲೇ ಈ ಒಂದು ಪೇಂಟ್ ಗಳನ್ನ ಮಾಡಿ ಶಾಲೆ ಕಂಗೊಳಿಸುವಂತ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿದ್ದಾರೆ ಮೇಡಮ್ ಈ ಕೋವಿಡ್-19 ಸಂದರ್ಭದಲ್ಲಿ.
ಎಸ್ ಸರ್, ಈಗಾಗಲೇ ಹೇಳಿದ್ರಿ ಒಂದು ಅಭಿವೃದ್ಧಿಗಾಗಿ ಲಾಕ್ಡೌನ್ ಅವಧಿಯಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದೀರಾ ಅಂತ. ಸೊ ಯಾರೆಲ್ಲ ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ಸರ್? ಇದರಲ್ಲಿ ಮುಖ್ಯವಾಗಿ ಮೇಡಮ್ ಶಿಕ್ಷಕ ವೃಂದದವರು ಮೇನ್ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಊರ ದಾನಿಗಳು, ಕೆಲವರೆಲ್ಲ ಊರ ಪೋಷಕ ಬಂಧುಗಳಾಗಿರ್ಬೋದು, ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ ದಾನಿಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅದರೊಟ್ಟಿಗೆ ನಾವು ಸಹ ನಿಮ್ಮ ಸಹಕಾರಕ್ಕೆ ಇದ್ದೇವೆ ಅಂತೇಳಿ ಮುಂದೆ ಬಂದು ಇಂಟರ್ಲಾಕ್ ಅಳವಡಿಕೆ ಆಗಿರ್ಬೋದು ಮೇಡಮ್, ಪೇಂಟ್ ಗಳನ್ನ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಹೀಗೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ ಮೇಡಮ್. ನಮಗೆ ಸಮಾಜವನ್ನ ನಾವು ಶಾಲೆ ಕಡೆಗೆ ಎಳೆದು ತರಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಶಿಕ್ಷಕರಿಂದ ಯಶಸ್ವಿಯಾಗಿದ್ದಾರೆ ಅಂತೇಳಿ ಹೇಳ್ಬೋದು ಮೇಡಮ್. ಎಸ್ ಸರ್, ಸರ್ಕಾರದಿಂದ ಬರುವಂತಹ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಈ ಶಾಲೆಗಳಿಗೆ ಸಿಗ್ತಾ ಇದೆಯಾ ಹೇಗೆ ಅನ್ನುವಂಥದ್ದು ಸರ್? ಸಿಗ್ತಾ ಇದೆ ಮೇಡಮ್, ಎಲ್ಲಾ ಸೌಕರ್ಯಗಳು ಸಿಗ್ತಾ ಇದೆ. ಆದ್ರೆ ನಮಗೆ ಒಂದು ಬಹಳ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಮೇಡಮ್. ಇಲ್ಲಿ ಲಾಸ್ಟ್ ಇಯರ್ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಕೊಠಡಿ ಸಂಖ್ಯೆ ಅಭಾವ ಇದೆ ಮೇಡಮ್ ನಮ್ಮಲ್ಲಿ. ಹಾಗಾಗಿ ಶಾಸಕರಲ್ಲಿಯೂ ಮನವಿಯನ್ನ ಸಲ್ಲಿಸಿದ್ದೇವೆ, ಅವರು ಸಹ ಒಪ್ಕೊಂಡಿದ್ದಾರೆ, ಭರವಸೆಯನ್ನ ನೀಡಿದ್ದಾರೆ. ಆದಷ್ಟು ನಮಗೆ ಈ 4 ಕೊಠಡಿಗಳ ಅವಶ್ಯಕತೆ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಶಾಲೆಗೆ ಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಮೇಡಮ್. ಎಸ್ ಸರ್, ಶಾಲೆಯನ್ನ ಗಮನಿಸ್ತಾ ಇದ್ರೆ ರೈಲು ಭೋಗಿಯ ಚಿತ್ರಣ ಹೊರಗೋಡಿಯಲ್ಲಿ ಮೂಡಿ ಬಂದಿರುವಂತದ್ದು ಸರ್. ಆ ಒಂದು ಪ್ಲಾನ್ ಹೇಗ್ ಬಂತು ಅನ್ನುವಂಥದ್ದು ಸರ್? ಅದು ಮೇಡಮ್, ನಮ್ಮ ಶಿಕ್ಷಕರು ಕೆಲವೊಂದು ಪ್ರಾಥಮಿಕ ಶಾಲೆಗಳಲ್ಲಿ ಆ ರೀತಿಯ ಚಿತ್ರಗಳನ್ನ ನೋಡಿದ್ರಂತವ್ರು. ಹಾಗಾಗಿ ಹೈಸ್ಕೂಲ್ಗಳಲ್ಲಿ, ಪ್ರೌಢಶಾಲೆಗಳಲ್ಲಿ ಇಂತಹ ಚಿತ್ರಗಳು ತುಂಬಾ ಕಡಿಮೆ. ಹಾಗಾಗಿ ನಮ್ಮ ಪ್ರೌಢಶಾಲೆಯಲ್ಲಿ ಈ ಒಂದು ರೈಲಿನ ಒಂದು ಚಿತ್ರವನ್ನ ಬಿಡಿಸುವ ಅಂತ ಹೇಳಿ ನಮ್ಮ ಶಿಕ್ಷಕರ ಒಂದು ಆಲೋಚನೆ ಮೇಡಮ್. ಅದು ಅವರ ಒಂದು ಆಲೋಚನೆಯ ಮೂಲಕ ಈ ಒಂದು ರೈಲಿನ ಚಿತ್ರಗಳನ್ನ ಬಿಡಿಸಲಿಕ್ಕೆ ಪ್ರಯತ್ನವನ್ನ ಮಾಡಿ, ಇದರಲ್ಲಿ ಪ್ರವೀಣ್ ಎಂಬ ಒಬ್ಬ ಆರ್ಟಿಸ್ಟ್ ಅವರು ಅವರ ಒಂದು ಅವರ ಒಂದು ಕಲೆಯನ್ನ ನಮ್ಮ ಈ ಶಾಲೆ ಎದುರುಗಡೆ ಅದನ್ನ ಪ್ರದರ್ಶನವನ್ನ ಮಾಡಿದ್ದಾರೆ ಮೇಡಮ್. ಎಸ್ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಈ ಶಾಲೆಗೆ ಮರುಜೀವವನ್ನ ತಂದಿದ್ದು ಕೋವಿಡ್ ಲಾಕ್ಡೌನ್ ಅಂತ ಹೇಳ್ತಾ ಇದ್ದಾರೆ. ಕರೆಯಲ್ಲಿ ಪ್ರಕಾಶ್ ಅವರು ಕೂಡ ಹೇಳಿದ್ರು, ಅಲ್ಲಿನ ಮುಖ್ಯ ಶಿಕ್ಷಕರು. ಈ ವೇಳೆ ಮಾತನಾಡಿದ ಶಾಲೆಗೆ ಏನಾದರೂ ಮಾಡಬೇಕು ಅಂತ ಯೋಚಿಸಲು ಕೂಡ ಆರಂಭಿಸಿದ್ರಂತೆ. ನಂತರದ ದಿನಗಳಲ್ಲಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಸಬೇಕೆನ್ನುವ ಶಿಕ್ಷಣ ಇಲಾಖೆಯ ಆದೇಶವೂ ಪೂರಕವಾಯಿತು. ಆ ಯೋಜನೆಯ ಫಲಿತಾಂಶ ಇಂದು ನಾವು ಕಾಣ್ತಾ ಇರುವ ಈ ಒಂದು ಕಲರ್ಫುಲ್ ಶಾಲೆ ಅಂತಲೇ ಹೇಳ್ಬೋದು. ಶಾಲೆಯನ್ನ ಒಟ್ಟಾಗಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಯೋಜನೆಗಳು ರೂಪುಗೊಂಡಿರುವಂಥದ್ದು. ಒಳಭಾಗದ ಗೋಡೆಗಳಿಗೆ ಶಿಕ್ಷಕರೇ ಖರ್ಚು ಭರಿಸಿ ಸುಣ್ಣ ಬಣ್ಣ ಬಳಸಿರುವಂಥದ್ದು. ಇನ್ನು ಹೊರಭಾಗದ ಗೋಡೆಗಳಿಗೆ ದಾನಿಗಳು ಆಗಿರ್ಬೋದು ಅಥವಾ SDMC ಸದಸ್ಯರಾಗಿರ್ಬೋದು, ಶಿಕ್ಷಕ ವೃಂದ, ಹೀಗೆ ಎಲ್ಲರ ಸಹಕಾರದಿಂದ ಆಕರ್ಷಕ ರೈಲು ಭೋಗಿಯ ಚಿತ್ರವು ಹೊರಗೋಡೆಯಲ್ಲಿ ಮೂಡಿ ಬಂದಿರುವಂಥದ್ದು. ಜೊತೆಗೆ ಸಂಸ್ಕೃತಿ, ಪರಂಪರೆ, ಕ್ರೀಡೆ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಚಿತ್ರಣಗಳನ್ನ ಕೂಡ ಇಲ್ಲಿ ನಾವು ನೋಡಬಹುದು ಗೋಡೆಗಳಲ್ಲಿ. ಸೊ ಜೊತೆಗೆ ದಾನಿಗಳು, ಜನಪ್ರತಿನಿಧಿಗಳ ಸಹಕಾರದಿಂದ CCTV ಆಗಿರ್ಬೋದು ಅಥವಾ ಇಂಟರ್ಲಾಕ್ನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ, ವಿದ್ಯುತ್, ಸುಸಜ್ಜಿತ ಬೇಲಿಯ ವ್ಯವಸ್ಥೆಗಳು ಕೂಡ, ಎಲ್ಲಾ ರೀತಿಯ ಸಕಲ ವ್ಯವಸ್ಥೆಗಳು ಕೂಡ ಒದಗಿ ಬಂದಿರುವಂಥದ್ದು. ಇನ್ನು ಗ್ರಾಮೀಣ ಭಾಗದಲ್ಲಿ ಒಂದು ಶಾಲೆ ಈ ರೀತಿ ಸಾಧನೆ ಮಾಡೋದು ನಿಜಕ್ಕೂ ಸಾಮಾನ್ಯದ ಸಂಗತಿಯಲ್ಲಂತಲೇ ಹೇಳ್ಬೋದು. ಇದರ ಹಿಂದಿರುವುದು ಶಾಲೆಯ ಶಿಕ್ಷಕರ ಭಗೀರಥ ಪ್ರಯತ್ನ ಅಂತಲೇ ಹೇಳ್ಬೋದು. ಇನ್ನು ಅಧ್ಯಾಪಕರು ಶಾಲೆಯನ್ನ ತಮ್ಮ ಮನೆ ಎಂಬಂತೆ ಭಾವಿಸಿದ್ದಾರೆ. ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾರೆ. ಕೊರೋನಾ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಪಾಠವನ್ನ ಮಾಡಿದ್ದಾರೆ. ತಮ್ಮ ಮನೆಯಂತೆ ಶಾಲೆಯನ್ನ ನೋಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ರು. ಕೋವಿಡ್ ಬಳಿಕ ಶಾಲೆಯು ಹೊಸ ಲುಕ್ ಅನ್ನ ಇದೀಗ ಪಡೆದುಕೊಂಡಿರುವಂಥದ್ದು. ಖಾಸಗಿ ಶಾಲೆಗಳಲ್ಲೂ ಸಿಗದಂತಹ ಶಿಕ್ಷಣವನ್ನ ಇಲ್ಲಿ ನೀಡಲಾಗ್ತಾ ಇದೆ ಅನ್ನೋದು ಪೋಷಕರು ಮತ್ತು ವಿದ್ಯಾರ್ಥಿಗಳ ಅನಿಸಿಕೆ ಕೂಡ ಆಗಿದೆ. ಸೊ ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನ್ ಹೇಳುದಂತ ಹೇಳಿದ್ರೆ, ಖಾಸಗಿ ಶಾಲೆಗಳಲ್ಲೂ ಕೂಡ ಸಿಗದಂತಹ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಶಾಲೆಗೆ SDMC ಅಧ್ಯಕ್ಷರಾಗಿರ್ಬೋದು, ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಅಥವಾ ದಾನಿಗಳ ಸಹಕಾರ ನಿರಂತರವಾಗಿದೆ. ಇದೀಗ ಕೋವಿಡ್ ಸಂಕಷ್ಟದ ಬಳಿಕ ಶಾಲೆಗಳು ಮತ್ತೆ ಆರಂಭಗೊಂಡಿರುವಂಥದ್ದು. ಸರ್ಕಾರದ ಎಲ್ಲಾ ಮುನ್ನೆಚ್ಚರಿಕೆಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ಇದೀಗ ನಡೀತಾ ಇರುವಂಥದ್ದು. ಫಲಿತಾಂಶದಲ್ಲೂ ಕೂಡ ಅಷ್ಟೇ 98% ಅಧಿಕ ಫಲಿತಾಂಶ ಪಡೆಯಬೇಕು ಅನ್ನೋದು ಶಿಕ್ಷಕರ ಗುರಿಯಾಗಿರುವಂಥದ್ದು. ಜೊತೆಗೆ ಮತ್ತಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆಯೂ ಶಿಕ್ಷಕರಲ್ಲಿ ಏನು ಕನಸಿದೆ. ಇನ್ನೊಂದು ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಅನೇಕ ಕೆಲಸ ಕಾರ್ಯಗಳು ಬಾಕಿ ಇವೆ. ಸೊ ಇಂಗ್ಲಿಷ್ ಮೀಡಿಯಂ ಆರಂಭಗೊಂಡಿರೋದ್ರಿಂದ ಮತ್ತಷ್ಟು ಕ್ಲಾಸ್ ರೂಮ್ಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ
ಮುಖ್ಯ ಶಿಕ್ಷಕರಾದಂತಹ ಪ್ರಕಾಶ್ ಅವರು ಈಗಾಗಲೇ ಫೋನಿನಲ್ಲಿ ಹೇಳಿರುವಂಥದ್ದು. ಇನ್ನೊಂದು ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಅನೇಕ ಕೆಲಸ ಕಾರ್ಯಗಳು ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ದಾನಿಗಳ ನೆರವು ಸಿಕ್ಕಲಿ ಈ ಕಟ್ಟಡ ಕೂಡ ಆದಷ್ಟು ಬೇಗ ನಿರ್ಮಾಣಗೊಳ್ಳಲಿದೆ. ಹಾಗಾಗಿ ನೆರವು ನೀಡಬೇಕಾಗಿ ಇಲ್ಲಿಯ ಒಂದು ಶಿಕ್ಷಕ ವೃಂದದವರು ಕೇಳಿಕೊಂಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗೆ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ವಸಂತಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಬೆಳ್ತಂಗಡಿ ತಾಲೂಕಿಗೆ ಸಂಬಂಧಪಟ್ಟಂತೆ ಮಚ್ಚಿನ ಶಾಲೆ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎಂಬಂತೆ ಬೆಳೆದು ನಿಂತಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮಿಂದ ಯಾವೆಲ್ಲ ಸಹಾಯವನ್ನ ನಿರೀಕ್ಷಿಸಬಹುದು ಅನ್ನುವಂಥದ್ದು? ನಮ್ಮಿಂದ ಅಂದ್ರೆ ತಾಲೂಕ್ ಪಂಚಾಯತ್ ಅನುದಾನದಿಂದ ಅಂದ್ರೆ ನಮ್ಮ ಅನುದಾನಗಳು ಕಡಿಮೆ, ನಮ್ಮ ವ್ಯಾಪ್ತಿಗೆ ಹೆಚ್ಚಿನ ಶಾಲೆಗಳು ಬರ್ತವೆ. ಹಾಗಾಗಿ ನಾವು ಈಗ ಶಾಸಕರ ಅಧ್ಯಕ್ಷತೆಯಲ್ಲಿ ಇರುವುದರಿಂದ ಹೈಸ್ಕೂಲ್ಗಳು ಶಾಸಕರಿಂದ ಅನುದಾನವನ್ನು ನಿರೀಕ್ಷಿಸಬೇಕಾಗ್ತದೆ ನಾವು. ಹಾಗಾಗಿ ಈಗ ಅವರಿಗೆ ಬೇಡಿಕೆ ಇಟ್ಟಿದ್ದೇವೆ ನಾವು. ಅದಕ್ಕಾಗಿ ಈ ವರ್ಷದ ಅನುದಾನದಲ್ಲಿ ಒಂದು 4 ಕ್ಲಾಸ್ ರೂಮ್, ನಮ್ಗೆ ಅಲ್ಲಿ ಮುಖ್ಯವಾಗಿರುವಂತದ್ದು ಕ್ಲಾಸ್ ರೂಮ್ ಕೊರತೆ. ಯಾಕಂದ್ರೆ ಸ್ಟಾಫ್ ರೂಮ್, ಅನಂತರ ಇನ್ನು ಕೊಠಡಿಗಳಾಗ್ಬೇಕು. ಯಾಕಂದ್ರೆ ಈ ವರ್ಷದಿಂದ ಶಾಸಕರ ಮತ್ತು MLC ನಮ್ಮ ಪ್ರತಾಪ್ ಸಿಂಹ ನಾಯ್ಕ ಅವರ ಒಂದು ಮುತುವರ್ಜಿಯಿಂದ ಆಂಗ್ಲ ಮಾಧ್ಯಮ ಸ್ಟಾರ್ಟ್ ಆಗಿದೆ 9th ನಿಂದ. ಹಾಗಾಗಿ ಈಗ ನಮ್ಗೆ ಕ್ಲಾಸ್ ರೂಮಿನ ಕೊರತೆ ಇದೆ. ಈಗ ಹೇಗೋ ನಿಭಾಯಿಸ್ತಾ ಇದ್ದಾರೆ, ಒಳ್ಳೆಯ ಟೀಮ್ ನಮ್ಗೆ ಹೈಸ್ಕೂಲ್ ಅಲ್ಲಿ ಇದೆ. ಹಾಗಾಗಿ ನಾವು ಶಾಸಕರ ಮುಖಾಂತರ ಈಗ ಅನುದಾನವನ್ನು ತಗೊಂಡು ಈ ಬಾರಿಗೆ 4 ಕ್ಲಾಸ್ ರೂಮ್ ಅನ್ನು ಮಾಡಿಕೊಡ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು. ಇನ್ನು ಲಾಕ್ಡೌನ್ ಅವಧಿಯಲ್ಲಿ ಶಿಕ್ಷಕ ವೃಂದದವರು ಸೇರಿಕೊಂಡು ತುಂಬಾನೇ ಶ್ರಮಪಟ್ಟು ಶಾಲೆಯನ್ನು ಆಕರ್ಷಕ ರೀತಿಯಲ್ಲಿ ರೂಪಿಸಿದ್ದಾರೆ. ಸೊ ಈ ಬಗ್ಗೆ ಹೇಳೋದಾದ್ರೆ? ಹೌದು, ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಶಾಲೆಯನ್ನ. ಅದೇ ರೀತಿ ಈಗ ಅವರು SDMC ಸೊ ಇನ್ನು ಗ್ರಾಮಸ್ಥರನ್ನು ಹಲವಾರು ದಾನಿಗಳ ಮುಖಾಂತರ ಒಂದು ಏನು ಸಹಾಯವನ್ನು ತಕೊಂಡು ಬಹಳ ಅಚ್ಚುಕಟ್ಟಾಗಿ ಆ ಶಾಲೆಯನ್ನು ಒಂದು ಸೌಂದರ್ಯೀಕರಣ ಮಾಡಿದ್ದಾರೆ. ಯಾಕಂದ್ರೆ ನಮ್ಗೆ ಈಗ ಹೇಳ್ಬೇಕಂದ್ರೆ ನಮ್ಮ ಊರಿಗೆ ಅದೊಂದು ಹೆಮ್ಮೆ. ಹೌದು. ಹಾಗಾಗಿ ಈಗ ನಮ್ಗೆ ಅಲ್ಲಿ ಒಳ್ಳೆ ಒಂದು ಶಿಕ್ಷಕರ ಒಂದು ಟೀಮ್ ಕೂಡ ಆಗಿದೆ ಅಲ್ಲಿ. ಸೊ ಹಾಗಾಗಿ ಈ ಒಂದು ಶಾಲೆ ಇಷ್ಟೊಂದು ಆಕರ್ಷಕವಾಗಿ ಕಾಣಲು ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಸಾಧ್ಯ ಆಗಿದೆ. ಎಲ್ಲರ ಸಹಕಾರ ಅಂದ್ರೆ ಪ್ರತಿಯೊಬ್ಬ ಗ್ರಾಮ ಮಟ್ಟದಿಂದ ಹಿಡಿದು ಎಲ್ಲಾ ಜನಪ್ರತಿನಿಧಿಗಳ ಸಹಕಾರ, ಊರಿನವರ ಸಂಘ ಸಂಸ್ಥೆಗಳ ಸಹಕಾರ, ಎಲ್ಲರ ಮುತುವರ್ಜಿಯಿಂದ ಬಹಳಷ್ಟು ಒಳ್ಳೆ ರೀತಿಯಿಂದ, ಅದು ಅಲ್ಲಿಯ ಶಿಕ್ಷಕ ವೃಂದದವರು ಅಷ್ಟೇ ಬಹಳಷ್ಟು ಒಂದು ಒಳ್ಳೆ ರೀತಿಯ ಒಂದು ಏನು ಜನರೊಂದಿಗೆ ಒಳ್ಳೆಯ ರೀತಿಯಿಂದ. ಮತ್ತೆ ಯಾಕಂದ್ರೆ ಈಗ ಈ ವರ್ಷದ್ದು ರಿಸಲ್ಟ್ ಅಂದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಆಯ್ತು. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಮಕ್ಕಳು ಮನೆಯಲ್ಲಿ ಇದ್ರು. ಆದ್ರೆ ಬಹಳಷ್ಟು ಒಳ್ಳೆಯ ಒಂದು ರಿಸಲ್ಟ್ ಅನ್ನು ತರುವ ಅಲ್ಲಿ ಶಿಕ್ಷಕರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಎಸ್, ತಾಲೂಕು ಪಂಚಾಯತ್ ಸದಸ್ಯರಾದಂತಹ ವಸಂತಿ ಅವರು ಕೂಡ ಹೇಳೋದಷ್ಟೇ, ಶಿಕ್ಷಕರ ಒಂದು ಶ್ರಮದಿಂದಾಗಿ ಈ ಒಂದು ಶಾಲೆ ಇಷ್ಟೊಂದು ಆಕರ್ಷಕ ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಅವರ ಒಂದು ಪರಿಶ್ರಮ ಆಗಿರ್ಬೋದು ಅಥವಾ ಅವರು ವಿದ್ಯಾರ್ಥಿಗಳಿಗೆ ಕೊಡುವಂತಹ ಪ್ರೋತ್ಸಾಹ ಆಗಿರ್ಬೋದು. ಸೊ ಈ ಒಂದು ದೃಷ್ಟಿಯಿಂದ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಕಲಿಕೆಯಲ್ಲಿ ಮುಂದೆ ಬರೋದಕ್ಕೆ ಈ ಒಂದು ಶಿಕ್ಷಕರ ಶ್ರಮನೇ ಸಾಕ್ಷಿ ಆಯಿತು ಅಂತ ಹೇಳ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಬಂದ್ರೆ, ಈ ಒಂದು ಶಾಲೆ ಇಷ್ಟೊಂದು ಆಕರ್ಷಕವಾಗಿ ಕಾಣಬೇಕು ಅಂತ ಹೇಳಿದ್ರೆ ಶಿಕ್ಷಕರ ಶ್ರಮ ನಿಜಕ್ಕೂ ಇದೆ. ಶಿಕ್ಷಕರಿಗೆ ವಿದ್ಯಾಗಮ ಯೋಜನೆಯ ಜವಾಬ್ದಾರಿ ಇತ್ತು. ಲಾಕ್ಡೌನ್ ಅವಧಿಯಲ್ಲಿ ಬೆಳಗ್ಗೆ ಕರ್ತವ್ಯವನ್ನ ಮುಗಿಸಿ ಶಿಕ್ಷಕರು ಮಧ್ಯಾಹ್ನ ಶಾಲೆಗೆ ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಶಾಲೆಗೆ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಲು ಆರಂಭಿಸ್ತಾರೆ. ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಸಬೇಕೆನ್ನುವ ಶಿಕ್ಷಣ ಇಲಾಖೆಯ
ಆದೇಶ ಕೂಡ ಆ ಒಂದು ಮಾತುಕತೆಯ ಸಂದರ್ಭದಲ್ಲಿ ಅವರಿಗೆ ಪೂರಕವಾಗಿರುವಂಥದ್ದು. ಆ ಯೋಜನೆಯ ಫಲಿತಾಂಶ ಇಂದು ನಾವು ಕಾಣ್ತಾ ಇರುವ ಈ ಒಂದು ಕಲರ್ಫುಲ್ ಶಾಲೆ ಅಂತಲೇ ಹೇಳ್ಬೋದು. ಇನ್ನು ಶಾಲೆಯನ್ನ ಒಟ್ಟಾಗಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಯೋಜನೆಗಳು ರೂಪುಗೊಂಡಿರುವಂಥದ್ದು. ಒಳಭಾಗದ ಗೋಡೆಗಳಿಗೆ ಅಲ್ಲಿನ ಶಿಕ್ಷಕರೇ ಖರ್ಚನ್ನ ಭರಿಸಿ ಸುಣ್ಣ ಬಣ್ಣ ಬಳಸಿರುವಂಥದ್ದು. ಹೊರಭಾಗದ ಗೋಡೆಗಳಿಗೆ ದಾನಿಗಳಾಗಿರ್ಬೋದು, SDMC ಸದಸ್ಯರಾಗಿರ್ಬೋದು, ಶಿಕ್ಷಕ ವೃಂದ ಆಗಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಈ ಒಂದು ಶಾಲೆ ಆಕರ್ಷಕವಾಗಿ ಕಾಣುವಂತಹ ಒಂದು ಯೋಜನೆಗಳನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತೇವೆ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಕರ್ನಾಟಕ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಮಾಡರ್ನ್ ಕಿಚನ್ಸ್. ಬ್ರೇಕ್ನ ಬಳಿಕ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಶಾಲೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ಶಾಲೆಯ ಬಗ್ಗೆ ಪ್ರೀತಿ, ಕಾಳಜಿ, ಇಚ್ಛಾಶಕ್ತಿ ಇದ್ರೆ ಯಾವ ಹಂತಕ್ಕೆ ಅಭಿವೃದ್ಧಿ ಪಡಿಸಬಹುದು ಅನ್ನೋದಕ್ಕೆ ಈ ಒಂದು ಶಾಲೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಹಿಂದುಳಿದ ಗ್ರಾಮೀಣ ಪ್ರದೇಶ ಮಚ್ಚಿನದಲ್ಲಿರುವಂತಹ ಈ ಒಂದು ಶಾಲೆ ಇದೀಗ ಎಲ್ಲರ ಗಮನ ಸೆಳೀತಾ ಇದೆ. ಲಾಕ್ಡೌನ್ ಅವಧಿಗೂ ಮುನ್ನ ಹಾಗೇನೆ ಲಾಕ್ಡೌನ್ ಅವಧಿ ಬಳಿಕ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ನೋಡ್ಬೋದು. ಇನ್ನು ಸುಮಾರು 9 ರಿಂದ 10 ತಿಂಗಳುಗಳ ಕಾಲ ಈ ಒಂದು ಶಾಲೆ ಮುಚ್ಚಿತ್ತು. ಆದ್ರೆ ಈ 9 ತಿಂಗಳುಗಳ ಕಾಲ ಏನು ಮಾಡಿದ್ದೇವೆ ಅಂತ ಕೇಳಿದ್ರೆ ಈ ಶಾಲೆ ಹೇಳ್ಬೋದು ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಎಲ್ಲರೂ ನಿಬ್ಬೆರಗಾಗುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಹೂದೋಟ ಆಗಿರ್ಬೋದು ಅಥವಾ ಇಂಟರ್ಲಾಕ್ ಅಳವಡಿಸಿದ ಅಂಗಳಾಗಿರ್ಬೋದು, ವಿಶಾಲವಾದ ಕೈತೋಟ ಆಗಿರ್ಬೋದು ಅಥವಾ ಆ ಕೈತೋಟದ ಹೂಗಳ ಮಕರಂದವನ್ನ ಹೀರ್ತಾ ಇರೋ ಹಕ್ಕಿಗಳನ್ನ ಕೂಡ ನೋಡ್ಬೋದು. ಸೊ ಈ ಒಂದು ಹಸಿರ ನಡುವೆ ಗೂಡು ಕಟ್ಟಿಕೊಂಡು ಬದುಕು ಕಟ್ಟಿಕೊಂಡಿರುವಂತಹ ಹಕ್ಕಿಗಳು, ಇವೆಲ್ಲ ವರ್ಣನೆಗಳನ್ನ ನೋಡುವಾಗ ಇದ್ಯಾವುದು ಹೈಫೈ ಖಾಸಗಿ ಶಾಲೆ ಅನ್ನುವಂತಹ ಒಂದು ಫೀಲ್ ಕೂಡ ಬರೋದು ಸಹಜ. ಆದ್ರೆ ಇವೆಲ್ಲ ಒಂದು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎನ್ನುವಂತೆ ಈ ಒಂದು ಶಾಲೆಯನ್ನ ಆಕರ್ಷಕ ರೀತಿಯಲ್ಲಿ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ರೈಲು ಭೋಗಿಯ ಒಂದು ದೃಶ್ಯ ಆಗಿರ್ಬೋದು ಅಥವಾ ಈ ಒಂದು ಎಲ್ಲಾ ರೀತಿಯ ಸಂಸ್ಕೃತಿ ಪರಂಪರೆಯನ್ನ ಹೇಳುವಂತಹ ಒಂದು ಬಣ್ಣಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಈ ಶಾಲೆಯಲ್ಲಿ ನೋಡಬಹುದಾಗಿದೆ. ಇನ್ನು ಮಚ್ಚಿನ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾದಂತಹ ವಿರೂಪಾಕ್ಷ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಸ್, ಮಚ್ಚಿನ ಶಾಲೆ ಯಾವ ರೀತಿಯಲ್ಲಿ ಬೆಳೆದು ನಿಂತಿದೆ ಅನ್ನೋದನ್ನ ತಮಗೆ ಗೊತ್ತಿದೆ. ಈಗಾಗಲೇ ಶಾಲೆಗೆ ಕ್ಲಾಸ್ ರೂಮ್ಗಳ ಅವಶ್ಯಕತೆ ಇದೆ, ಹಾಗಾಗಿ ಅದರ ಅಭಿವೃದ್ಧಿ ಕೆಲಸಗಳು ಆಗೋದಕ್ಕಿದೆ. ಸೊ ನಿಮ್ಮಿಂದ ಏನ್ ನಿರೀಕ್ಷಿಸಬಹುದು ಅನ್ನುವಂಥದ್ದು ಸರ್, ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೀರಾ ಹೇಗೆ ಅಂತ? ಹೌದು ಮೇಡಮ್, ಈಗ ಆಲ್ರೆಡಿ ಕ್ಲಾಸ್ ರೂಮ್ ಇದೆ, ಕೆಳಗಡೆ ಇದೆ, ಮೇಲ್ಗಡೆ ಒಂದು ಹಾಲ್ ಇದೆ. ಓಕೆ, ಅದನ್ನ ಸದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಕ್ಲಾಸ್ ರೂಮ್ ಯಾವ ರೂಮ್ಸ್ ಕೆಳಗಡೆ ಇದೆ ಮೇಡಮ್. ಓಕೆ, ಇನ್ನು ಅವ್ರಿಗೆ ಅಗತ್ಯ ಇದೆ ಅಂತ ಡಿಮ್ಯಾಂಡ್ ಏನು ಕೊಡ್ಲಿಲ್ಲ. ಈಗ ನೆಕ್ಸ್ಟ್ ಸ್ಟ್ರೆಂತ್ ಜಾಸ್ತಿ ಆದ್ರೆ ಅವ್ರಿಗೆ ಅಗತ್ಯ ಇದ್ರೆ ಇಲಾಖೆಯಿಂದ ಅದನ್ನ ಇದು ಮಾಡ್ಕೊಳ್ತೇವೆ ಮೇಡಮ್. ಹೌದು, ಇಂಗ್ಲಿಷ್ ಮೀಡಿಯಂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಆ ಒಂದು ಕಾರಣಕ್ಕಾಗಿ ಕ್ಲಾಸ್ ರೂಮ್ಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು. ಸೊ ಈ ಬಗ್ಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಹೇಗೆ ಅಂತ? ಹೌದು ಮೇಡಮ್, ಹೌದು. ಈಗ ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಇರೋದ್ರಿಂದ ಅಲ್ಲಿ ರೂಮ್ಸ್ ಇಂಗ್ಲಿಷ್ ಮೀಡಿಯಂ ಬೇಕಾದಂತ ರೂಮ್ಸ್ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನಾವು ಇಲಾಖೆಗೆ ಬರೀತೇವೆ. ಓಕೆ, ಅಲ್ಲಿಂದ ಕೊಡೋ ವ್ಯವಸ್ಥೆ ಆಗ್ತದೆ ಮೇಡಮ್. ಓಕೆ ಸರ್. ಇನ್ನು ಈಗ ಸದ್ಯಕ್ಕೆ ಅವರಿಗೆ ರೂಮ್ಸ್ ಇದೆ, ಬಟ್ ಇನ್ನು ಹೋಗ್ತಾ ಅವ್ರಿಗೆ ಬೇಕಾಗ್ಬೋದು. ಆಗ ನಾವು ರೂಮಿನ ವ್ಯವಸ್ಥೆಗೆ ಇಲಾಖೆ ಕಡೆಯಿಂದ ಇದು ಮಾಡ್ಕೊಂತೇವೆ. ಓಕೆ ಸರ್. ಇನ್ನು ಈಗಾಗಲೇ ಮಚ್ಚಿನ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಮುಂದೆ ಏನಾದ್ರೂ ಹೊಸ ಯೋಜನೆಗಳನ್ನ ರೂಪಿಸುವಂತಹ ಯೋಚನೆ ಇದೆಯಾ ಹೇಗೆ ಅಂತ? ಹೌದು ಮೇಡಮ್, ಈಗಾಗಲೇ ಉತ್ತಮ ಶಿಕ್ಷಣ ನಡೀತಾ ಇದೆ ಅಲ್ಲಿ. ಹೌದು. ಆ ನಂತರದಲ್ಲಿ
ಅಲ್ಲಿ ಇಕೋ ಕ್ಲಬ್ ವತಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಸಾಕಿದ್ದಾರೆ. ತುಂಬ ಸುಂದರವಾಗಿರ್ತಕ್ಕಂಥ ವಾತಾವರಣ ಇದೆ ಅಲ್ಲಿ. ಓಕೆ. ಅಲ್ಲಿ ಮಕ್ಕಳ ಕಲಿಕೆ ಕೂಡ ಚೆನ್ನಾಗಿದೆ. ಟೀಚರ್ಸು ಕೂಡ ಕೋವಿಡ್ ಇದ್ರೂ ಕೂಡ ಡೈಲಿ ಒಬ್ಬೊಬ್ರು ಬಂದ್ಬಿಟ್ಟು ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮೇಡಮ್. ತುಂಬ ಚೆನ್ನಾಗಿದೆ. ಕಲಿಕೆ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಲ್ಲಿ. ಓಕೆ. ಹೌದು. ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆಗೆ ಸಿಕ್ಕಿದ್ದಕ್ಕೆ. ಓಕೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ವಿರೂಪಾಕ್ಷ ಅವರು ಕೂಡ ಹೇಳಿದ್ರು, ಎಲ್ಲ ರೀತಿಯ ಏನು ವಿಚಾರಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಎರಡೂ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸೊ ಈ ಒಂದು ಕಾರಣದಿಂದ ಕ್ಲಾಸ್ ರೂಮ್ಗಳ ಅವಶ್ಯಕತೆ ಇದೆ. ಹಾಗಾಗಿ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಈಗಾಗಲೇ ನೀಡಿದ್ರು. ಇನ್ನು ಮುಂದೆ ಎಲ್ಲ ರೀತಿಯ ಯೋಜನೆಗಳನ್ನ ರೂಪಿಸುವಂತಹ, ಅಂದ್ರೆ ಹೊಸ ಹೊಸ ಯೋಜನೆಗಳನ್ನ ರೂಪಿಸುವಂತಹ ಯೋಚನೆ ಕೂಡ ಇದೆ ಅಂತ ಕೂಡ ಹೇಳಿದ್ರು. ಇಲ್ಲಿನ ಶಿಕ್ಷಕರಾಗಿರ್ಬೋದು ಅಥವಾ SDMC ಸದಸ್ಯರಾಗಿರ್ಬೋದು, ಈ ಎಲ್ಲರ ಒಂದು ಪರಿಶ್ರಮದಿಂದ ಈ ಶಾಲೆ ಆಕರ್ಷಕ ರೀತಿಯಲ್ಲಿ ಕೂಡ ನಿರ್ಮಾಣವಾಗಿದೆ. ಕೋವಿಡ್ ಲಾಕ್ಡೌನ್ನ ಸಮಯದಲ್ಲಿ ಈ ಒಂದು ಎಲ್ಲ ರೀತಿಯ ಆಕರ್ಷಕ ರೀತಿಯ ಒಂದು ಯೋಜನೆಗಳನ್ನು ಹಾಕಿಕೊಂಡಿರುವಂಥದ್ದು ಅಂತ ಕೂಡ ಈ ಒಂದು ಶಿಕ್ಷಣಾಧಿಕಾರಿಯವರು ಹೇಳಿರುವಂಥದ್ದು. ಈ ಒಂದು ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಭಾಗದಲ್ಲಿ ಒಂದು ಶಾಲೆ ಈ ರೀತಿ ಸಾಧನೆ ಮಾಡೋದು ನಿಜಕ್ಕೂ ಸಾಮಾನ್ಯವಾದಂತಹ ಒಂದು ಸಂಗತಿ ಅಲ್ಲ ಅಂತಲೇ ಹೇಳ್ಬೋದು. ಇದರ ಹಿಂದಿರೋದು ಶಾಲೆಯ ಶಿಕ್ಷಕರ ಭಗೀರಥ ಪ್ರಯತ್ನ ಅಂತಲೇ ಹೇಳ್ಬೋದು. ಅಧ್ಯಾಪಕರು ಶಾಲೆಯನ್ನ ತಮ್ಮ ಮನೆ ಎಂಬಂತೆ ಭಾವಿಸಿದ್ದಾರೆ. ಹಾಗೆಯೇ ವಿದ್ಯಾರ್ಥಿಗಳನ್ನ ಕೂಡ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾರೆ. ಕೊರೋನಾ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಪಾಠವನ್ನ ಮಾಡಿರುವಂಥದ್ದು. ಹಾಗಾಗಿ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದು. ಮಾತನಾಡೋದಕ್ಕೆ ಕಲಾವಿದರಾದಂತಹ ಪ್ರವೀಣ್ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ಎಸ್, ಮಚ್ಚಿನ ಶಾಲೆಯಲ್ಲಿ ಬಹಳ ಸುಂದರವಾಗಿ ಆಕರ್ಷಕವಾಗಿ ಕಾಣುವಂತೆ ಬಣ್ಣ ಬಳಿದಿದ್ದೀರಾ. ಈಗ ಎಲ್ಲೆಡೆ ಈ ಶಾಲೆಯದ್ದೇ ಸುದ್ದಿ. ಈ ಬಗ್ಗೆ ಏನ್ ಹೇಳ್ತೀರಾ? ಸರ್ಕಾರಿ ಪ್ರೌಢಶಾಲೆ ಮಚ್ಚಿನಲ್ಲಿ ಶಾಲೆಯ ಗೋಡೆಗಳಲ್ಲಿ ಚಿತ್ರ ಬಾಳುವ ಅವಕಾಶ ನನಗೆ ಸಿಕ್ಕಿತು. ಓಕೆ. ತುಂಬಾ ಸಂತೋಷದ ವಿಷಯ. ಹಾಗೆ ಶಾಲೆಯ ಶಿಕ್ಷಕರ ಸಹಕಾರದಿಂದ ಕೆಲಸ ಪ್ರಾರಂಭಿಸಿದೆ. ನಾನು ತುಂಬಾ ಶಾಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಓಕೆ ಓಕೆ. ಆದ್ರೆ ಇಲ್ಲಿಯ ಶಿಕ್ಷಕರ ಕೆಲಸ ಕಂಡು ನಾನೇ ಬೆರಗಾಗಿದ್ದೇನೆ. ಒಂದು ಘಟನೆನೇ ಹೇಳ್ತೇನೆ. ಹೇಳಿ ಹೇಳಿ ಸರ್, ಹೇಳಿ. ಆ ದಿನ ಶಾಲೆಯಲ್ಲಿ ನಾನು ಕೂಡ ಇದ್ದೆ. ಒಂದು ನೀರಿನ ಪೈಪ್ ಒಡೆದಿತ್ತು. ಹೆಚ್ಚಿನ ಶಾಲೆಗಳಲ್ಲಿ ಅಂದ್ರೆ ಬೇರೆ ಬೇರೆ ಜನ ಮಾಡಿ ಕೆಲಸ ಮಾಡ್ತಿದ್ದು. ಓಕೆ. ಆದ್ರೆ ಇಲ್ಲಿಗೆ ಶಿಕ್ಷಕರು ತಾವೇ ಆರಕ್ಕಿಕ್ಕ ಹಿಡಿದುಕೊಂಡು ಪ್ಯಾಂಟ್ ಮಡಚಿ ತಾವೇ ಕೆಲಸ ಮಾಡಿದ್ರು. ಇದು ಅಲ್ಲಿ ಶಿಕ್ಷಕರ ಕಾರ್ಯವೈಖರಿಗೆ ಉತ್ತಮ ಉದಾಹರಣೆ. ನಿಜಕ್ಕೂ ಮೆಚ್ಚುವಂತಹ ಕೆಲಸ ಸರ್ ಇದೆಲ್ಲ. ಹೌದೌದು. ನಾವು ಸರಿ ಇದ್ದರೆ ಅಥವಾ ನಾವು ಕೆಲಸ ಮಾಡಿದ್ದರೆ ಪೂರ್ಣ ಸಹಕಾರ ಕೂಡ ತಾನಾಗಿ ಸಿಗ್ತದೆ. ಮೊದಲು ನಾವು ಸರಿಯಾಗಿರ್ಬೇಕು. ಅದು ಇಲ್ಲಿ ಶಿಕ್ಷಕರಲ್ಲಿ ಇದೆ. ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ಇದೆ. ಶಾಲೆಯನ್ನು ನೋಡುವಾಗ ಮನಸ್ಸಿಗೆ ಮುದ ನೀಡುವ ವಾತಾವರಣ. ಎಲ್ಲ ರೀತಿಯಲ್ಲೂ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ಮತ್ತೆ ಎಲ್ಲ ಊರಿನವರು, ಪೋಷಕರು, ಶಿಕ್ಷಣ ಪ್ರೇಮಿಗಳು, ದಾನಿಗಳು, ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಒಟ್ಟು ಸೇರಿದ್ದಾರೆ. ಶಾಲೆಯನ್ನು ಯಾವ ರೀತಿ ಬೆಳೆಸಬಹುದು ಎನ್ನುವುದಕ್ಕೆ ಮಚ್ಚಿನ ಪ್ರೌಢಶಾಲೆ ಉತ್ತಮ ಉದಾಹರಣೆ. ಇಂತಹ ಶಾಲೆಯಲ್ಲಿ ಕೆಲಸ ಮಾಡುವ ಯೋಗ ನನಗೆ ಬಂದಿದ್ದು ನಿಜವಾಗಿ ತುಂಬಾ ಸಂತೋಷವಾಗ್ತದೆ. ಇವತ್ತು ಏನಾಗಿದೆ ಅಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವವರು ಹೆಚ್ಚು. ಅಲ್ಲಿ ಏನುಂಟು ಎಂತ ಉಂಟು ಹಾಗೆ ಹೀಗೆ ಅಂತ ಸಮಸ್ಯೆ ಇರುವುದು ಸಾವಿರಾರು. ಆಗಿರುವಾಗ ಇಂಥೊಂದು ಶಾಲೆ ಬೆಳೆದು ನಿಲ್ಲುವುದಕ್ಕೆ ತುಂಬಾ ಜನರ ನಿಸ್ವಾರ್ಥ ಸೇವೆ ಖಂಡಿತ ಇದೆ. ಹೌದು, ಖಂಡಿತ ಸರ್, ಖಂಡಿತ. ಅಂತಹ ನಿಷ್ಕಲ್ಮಶ ಮನಸ್ಸಿನ ಜನರಿಗೆ ನನ್ನ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಕೆಲವು ಬೇಡಿಕೆಗಳು ಹೇಳಿದ್ದಾರೆ ಇದಕ್ಕೆ ಮುಂಚೆ ಕೂಡ. ಶಾಲಾ ಕೊಠಡಿ ಕೊರತೆ, ಅದು ಆದಷ್ಟು ಬೇಗ ಮಂಜೂರು ಹಾಗೂ ಜನಪ್ರತಿನಿಧಿಗಳು ಪ್ರಯತ್ನಿಸಬೇಕು. ಮತ್ತೆ ಒಂದೇ ಒಂದು ಮಾತು ಕಡೆಯದಾಗಿ ಹೇಳ್ತೇನೆ ನಮ್ಮ ಪೋಷಕರಲ್ಲಿ. ಸರ್ಕಾರಿ ಶಾಲೆಗಳ ಬಗ್ಗೆ ಬೇಡ ಲಜ್ಜೆ, ಇರಲಿ ನಮ್ಮ ದಿಟ್ಟ ಹೆಜ್ಜೆ ಅಂತ ಹೇಳಿ. ಎಸ್ ಸರ್, ತಮ್ಮೆಲ್ಲ ಅನಿಸಿಕೆಗಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಎಸ್, ಕಲಾವಿದರಾದಂತಹ ಪ್ರವೀಣ್ ಆಚಾರ್ಯ ಕೂಡ ಹೇಳಿದ್ರು, ಶಿಕ್ಷಕರ ಪರಿಶ್ರಮದಿಂದಾಗಿ ಈ ಒಂದು ಶಾಲೆ ಇಷ್ಟೊಂದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯವಾಗಿದೆ. ಅವರ ಯಾವುದೇ ರೀತಿಯ ನಿಷ್ಕಲ್ಮಶ ಮನಸ್ಸಿನಿಂದ ಈ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಪ್ರವೀಣ್ ಆಚಾರ್ಯ ಕೂಡ ಹೇಳಿದ್ರು. ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾರೆ. ಕೊರೋನಾ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಪಾಠ ಮಾಡಿದ್ದಾರೆ. ತಮ್ಮ ಮನೆಯಂತೆ ಶಾಲೆಯನ್ನು ನೋಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ನೀಡಿರುವಂಥದ್ದು. ಕೋವಿಡ್ ಬಳಿಕ ಶಾಲೆಯು ಇದೀಗ ಹೊಸ ಲುಕ್ ಅನ್ನ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಅವರು ಕೂಡ ಪ್ರವೀಣಾಚಾರ್ಯ ಅವರು ಹೇಳಿದಂತೆ ಆ ಒಂದು ಶಾಲೆಯ ಪರಿಸರದಿಂದಾಗಿಯೇ ತುಂಬಾ ಖುಷಿ ಪಟ್ಟಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಶಿಕ್ಷಕರ ಒಂದು ಯೋಚನೆ ಆಗಿರ್ಬೋದು ಅಥವಾ ಅವರೊಂದು ನಿಸ್ವಾರ್ಥ ಸೇವೆ ಆಗಿರ್ಬೋದು, ಇವೆಲ್ಲವನ್ನ ನೋಡಿ ತುಂಬಾ ಖುಷಿಯಾಗಿದೆ ಅಂತ ಪ್ರವೀಣ್ ಆಚಾರ್ಯ ಅವರು ಕೂಡ ಹೇಳಿದ್ದಾರೆ. ಇನ್ನು ಖಾಸಗಿ ಶಾಲೆಗಳಲ್ಲೂ ಸಿಗದಂತಹ ಶಿಕ್ಷಣವನ್ನ ಈ ಒಂದು ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಶಾಲೆಯಲ್ಲಿ ನೀಡಲಾಗ್ತಾ ಇದೆ. ಬಳ್ಳಮಂಜದಲ್ಲಿರುವಂತಹ ಈ ಒಂದು ಮಚ್ಚಿನ ಶಾಲೆಯಲ್ಲಿ ನೀಡಲಾಗ್ತಾ ಇದೆ. ಸೊ ಈ ಒಂದು ದೃಷ್ಟಿಯಿಂದ ಅಲ್ಲಿನ ಪೋಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಒಂದು ಉತ್ತಮ ರೀತಿಯ ಶಿಕ್ಷಣ ಸಿಗುವುದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಶಾಲೆಗೆ SDMC ಅಧ್ಯಕ್ಷರಾಗಿರ್ಬೋದು, ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ದಾನಿಗಳ ನೆರವು ನಿರಂತರವಾಗಿ ಇಲ್ಲಿ ನಡೀತಾ ಇದೆ. ಇದೀಗ ಕೋವಿಡ್ ಸಂಕಷ್ಟದ ಬಳಿಕ ಶಾಲೆಗಳು ಮತ್ತೆ ಆರಂಭಗೊಂಡಿದ್ರೂ ಸಹ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಇಲ್ಲಿ ಒಂದು ಶಾಲೆ ಕಾರ್ಯಾಚರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸರ್ಕಾರದ ಎಲ್ಲಾ ಮುನ್ನೆಚ್ಚರಿಕೆಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ನಡೀತಾ ಇದೆ. ಫಲಿತಾಂಶದಲ್ಲೂ ಕೂಡ ಅಷ್ಟೇ 98% ಅಧಿಕ ಫಲಿತಾಂಶ ಪಡಿಬೇಕು ಅನ್ನೋದು ಇಲ್ಲಿನ ಶಿಕ್ಷಕರ ಗುರಿಯಾಗಿರುವಂಥದ್ದು. ಈಗಾಗಲೇ ಉತ್ತಮ ಫಲಿತಾಂಶವನ್ನ ಇಲ್ಲಿನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ 98%ಕ್ಕಿಂತ ಅಧಿಕ ಫಲಿತಾಂಶ ಪಡಿಬೇಕು ಅನ್ನೋದು ಇಲ್ಲಿನ ಶಿಕ್ಷಕರ ಗುರಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಜೊತೆಗೆ ಮತ್ತಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಕೂಡ ಶಿಕ್ಷಕರಲ್ಲಿ ತುಂಬಾನೇ ಕನಸುಗಳಿವೆ. ಇನ್ನೊಂದು ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಬಾಕಿ ಇವೆ. ಸೊ ಹಾಗಾಗಿ ಅಲ್ಲಿನ ಶಿಕ್ಷಕರೇನಿದ್ದಾರೆ ಈ ಒಂದು ಕಟ್ಟಡ ಅಂದ್ರೆ ಕ್ಲಾಸ್ ರೂಮ್ಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾನಿಗಳ ನೆರವನ್ನ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಎರಡೂ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಜಾಸ್ತಿ ಆಗಿದೆ. ಸೊ ಈ ಒಂದು ಕಾರಣದಿಂದ ಕ್ಲಾಸ್ ರೂಮ್ಗಳ ಅವಶ್ಯಕತೆ ಇದೆ. ಹಾಗಾಗಿ ದಾನಿಗಳ ನೆರವನ್ನ ಬಯಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ದಾನಿಗಳು ಏನು ನೆರವನ್ನ ನೀಡೋದಕ್ಕೆ ಬಯಸೋದಾದ್ರೆ ಅಲ್ಲೇ ನಮ್ಮ ಡಿಸ್ಪ್ಲೇ ಆಗ್ತಾ ಇರುವಂತಹ ಏನು ಅಕೌಂಟಿಗೆ ಹಣವನ್ನ ಹಾಕಬಹುದಾಗಿದೆ. ಸೊ ಇನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಿಕ್ಷಕರಾದಂತಹ ದುರ್ಗಾ ಪ್ರಸಾದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಸ್, ಈ ಒಂದು ಮಚ್ಚಿನ ಶಾಲೆಯನ್ನ ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎಂಬಂತೆ ರೂಪಿಸಿದ್ದೀರಾ ಸರ್. ಏನ್ ಅನಿಸ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ತುಂಬಾ ಖುಷಿ ಆಗ್ತಾ ಇದೆ. ಇದೆಲ್ಲ ನಮ್ಮ ಶಿಕ್ಷಕರ ಮತ್ತು ನಮ್ಮ SDMC ಹಾಗೂ ಶಾಲೆಗೆ ಸಂಬಂಧಪಟ್ಟಂತ ಪ್ರತಿಯೊಬ್ಬರ ಪರಿಶ್ರಮದ ಫಲ ಅಂತ ಅನಿಸ್ತಾ ಇದೆ. ಹಾಗೆ ನಮ್ಗೆ ಯಾವಾಗ್ಲೂ ಸದಾ ಬೆನ್ನೆಲುಬಾಗಿದ್ದಂಥವ್ರು ನಮ್ಮ ಶಾಸಕರಿರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಹಾಗೂ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಎಲ್ಲರೂ ಮತ್ತೆ ಮುಖ್ಯವಾಗಿ ನಮ್ಮ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಇದಕ್ಕೆ ಬೆನ್ನೆಲುಬಾಗಿದ್ರು ಅದರ ಪ್ರತಿಫಲವನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಈಗಾಗಲೇ ಮಚ್ಚಿನ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಮುಂದೆ ಯಾವ ರೀತಿಯ ಹೊಸ ಯೋಚನೆಗಳು ಇದೆ ಅನ್ನುವಂಥದ್ದು ಸರ್? ನಮ್ಮ ಮುಂದಿನ ಕನಸು ಅಂತ ಹೇಳಿದ್ರೆ ಒಂದು ಸ್ಮಾರ್ಟ್ ಕ್ಲಾಸ್ಗಳನ್ನ ನಾವು ಆರಂಭಿಸಬೇಕು ಅಂತಿದ್ವಿ. ಆದ್ರೆ ಅದಕ್ಕೆ ನಮ್ಗೆ ಅನುದಾನದ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಒಂದು ಸ್ಮಾರ್ಟ್ ಕ್ಲಾಸ್ ಅಂತ ಹೇಳುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಯಾರಾದ್ರೂ ದಾನಿಗಳು ಮುಂದೆ ಸಿಕ್ಕಿದ್ರೆ ನಮಗೆ ನಾವು ಸ್ಮಾರ್ಟ್ ಕ್ಲಾಸ್ಗಳನ್ನ ಅಳವಡಿಸ್ಕೊಂಡು ಉತ್ತಮ ವಿದ್ಯಾರ್ಥಿಗಳನ್ನ ರೂಪಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಕನಸು. ಯಾಕಂತ ಹೇಳಿ ನಮ್ಮ ವಿದ್ಯಾರ್ಥಿಗಳು ಈಗಾಗ್ಲೇ ಶಿಕ್ಷಣದಲ್ಲಿ ತಾಲೂಕು ಹಂತದಲ್ಲಿ ಲ್ಯಾಪ್ಟಾಪ್ ಗಳನ್ನ ಪಡೆದದ್ದುಂಟು. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿ ವರ್ಷ ತಾಲೂಕು ಅಥ್ಲೆಟಿಕ್ಸ್ ಅಲ್ಲಿ ಚಾಂಪಿಯನ್ಶಿಪ್ ಹುಡುಗರು ಮತ್ತು ಹುಡುಗಿಯರಾಗಿರ್ತಾರೆ. ಕಬಡ್ಡಿಯ ಸಮರ್ಥ ತಂಡ ಇದೆ. ಹಾಗೆ ಮತ್ತೆ ಕರಿಕ್ಯುಲರ್ ಎಲ್ಲಾ ವಿಷಯಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮತ್ತಷ್ಟು ಮಾಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಶಿಕ್ಷಕರಿಗೆ ಅದು ಪ್ರೇರಣೆಯನ್ನ ಸದಾ ಕೊಡ್ತಾ ಇದೆ. ಹಾಗೆ ನಾವು ದಾನಿಗಳ ಒಂದು ಸಹಾಯವನ್ನ ನಿರೀಕ್ಷೆ ಮಾಡ್ತಾ ಇದ್ವಿ. ಯಾರಾದ್ರೂ ನಮ್ಗೆ ಸಹಾಯ ಮಾಡಿ ನಮ್ಮ ಶಾಲೆಯನ್ನ ಮತ್ತಷ್ಟು ಉನ್ನತಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ಎಲ್ಲ ಶಿಕ್ಷಕರು ನಾವು
ಸಹಾಯವನ್ನ ಕೇಳ್ತಾ ಇದ್ದೀವಿ. ಎಸ್ ಸರ್, ಇನ್ನು ಈ ಒಂದು ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟಿಗಳು ಇವೆ ಅನ್ನುವಂಥದ್ದು ಸರ್, ಲೈಬ್ರರಿ ಫೆಸಿಲಿಟಿ ಆಗಿರ್ಬೋದು ಅಥವಾ ಜೊತೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಪೂರಕವಾಗುವಂತಹ ಫೆಸಿಲಿಟಿ ಸರ್? ಶಿಕ್ಷಣಕ್ಕೆ ಪೂರಕ ಆಗಿರುವಂತೆ ನಮ್ಮಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತದ್ದು ಕೊಠಡಿಗಳು ಮೂರು ಕೊಠಡಿ ಅಂತ ಹೇಳಿದ್ರೆ, ಒಂದು ನಾವು ಆಫೀಸ್ ರೂಮ್ ಆಗಿ ಬಳಕೆ ಮಾಡ್ತಾ ಇದ್ದೇವೆ, ಮತ್ತೊಂದು 2 ಕೊಠಡಿ ಅಂತ ಹೇಳಿದ್ರೆ 9 ಮತ್ತು 10ನೇ ತರಗತಿಗೆ ಕೊಠಡಿಯನ್ನ ಬಳಕೆ ಮಾಡ್ಕೊಳ್ತಿದ್ವಿ. ಒಂದು ಕೊಠಡಿ ಆಗುವ ಸಂದರ್ಭದಲ್ಲಿ ಆಗಿನ ಶಾಸಕರು ಮುತುವರ್ಜಿಯಿಂದ ಒಂದು ಚಿಕ್ಕ ಕೋಣೆಯನ್ನ ಮಾಡಿಕೊಟ್ಟಿದ್ರು. ಈಗ ಸದ್ಯಕ್ಕೆ ನಾವು 9ನೇ ತರಗತಿ ಆಂಗ್ಲ ಮಾಧ್ಯಮವನ್ನ ಪ್ರಾರಂಭ ಆಗಿದೆ, ಸೊ ಅದನ್ನ ಆ ಕೊಠಡಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ನಮಗೀಗ ಕಂಪ್ಯೂಟರ್ಗಳ ಲಭ್ಯ ಇಲ್ಲ. ಕಂಪ್ಯೂಟರ್ ಏನಾದ್ರು ಬಂದ್ರೆ ನಮ್ಮ ಆಫೀಸ್ ರೂಮ್ ಇರೋದಿಲ್ಲ, ಯಾಕಂತ ಹೇಳಿದ್ರೆ ನಾವು ಕಂಪ್ಯೂಟರ್ ಕೊಠಡಿಯನ್ನ ನಮ್ಮ ಕಚೇರಿ ಮತ್ತು ಶಿಕ್ಷಕರ ಸ್ಟಾಫ್ ರೂಮ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ವಿ. ಸೊ ನಿಜವಾಗ್ಲೂ ಅಂತ ಹೇಳಿದ್ರೆ ನಮಗೆ ಕೊಠಡಿಯ ಕೊರತೆ ತುಂಬಾ ಇದೆ. ಸೊ ಇಲಾಖೆಗೆ ನಾವು ಕೇಳಿಕೊಂಡಿದ್ದೇವೆ, ಹಾಗೆ ಶಾಸಕರಲ್ಲೂ ನಾವು ಮನವಿ ಮಾಡ್ಕೊಂಡಿದ್ದೇವೆ. ಮುಂದಿನ ವರ್ಷ ನಮ್ಗೆ ಅಂದ್ರೆ ಈ ಸಲ ಬಜೆಟ್ ಅಲ್ಲಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ವರ್ಷಗಳಲ್ಲಿ ಅದು ಪೂರೈಕೆ ಆಗ್ಬಹುದು. ಸೊ ನಮ್ಮ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಸಾಧನೆಯನ್ನ ಮಾಡಿದ್ದಾರೆ. ಪ್ರತಿ ವರ್ಷ ಅತ್ಯುತ್ತಮ ಸಾಧನೆ ಇದೆ, ಆದ್ರೆ ನಮ್ಗೆ ಒಂದು ಉತ್ತಮವಾದ ಕ್ರೀಡಾಂಗಣ ಇಲ್ಲ ಎನ್ನುವಂತಹ ಕೊರಗಿದೆ ನಮ್ಗೆ. ಒಂದು ಕ್ರೀಡಾಂಗಣ ಆದ್ರೆ ನಮ್ಮ ದೈಹಿಕ ಶಿಕ್ಷಕರು ಎಷ್ಟು ಸಮರ್ಥರಿದ್ದಾರೆ ಅಂತ ಹೇಳಿದ್ರೆ, ಸೊ ರಾಜ್ಯ ಮಟ್ಟಕ್ಕೆ ನಾವು ಪ್ರತಿನಿಧಿಸುವಷ್ಟು ಕೋಚ್ ಮಾಡುವಷ್ಟು ಸಾಮರ್ಥ್ಯ ಅವರಲ್ಲಿದೆ. ಆದ್ರೆ ಏನಂತ ಹೇಳಿದ್ರೆ ನಮಗೆ ಕ್ರೀಡಾಂಗಣದ ಕೊರತೆ ಇದೆ. ಸೊ ಕಳೆದ ವರ್ಷ ನಮ್ಮ ವಿದ್ಯಾರ್ಥಿಗಳು ಶಟಲ್ ಅಲ್ಲಿ ತಾಲೂಕು ರನ್ನರ್ಸ್ ಆಗಿದ್ರು. ತಾಲೂಕಲ್ಲಿರುವಂತಹ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಜೊತೆ ಪೈಪೋಟಿ ಮಾಡಿಕೊಂಡು ಅವರು ತಾಲೂಕು ರನ್ನರ್ಸ್ ಆಗಿದ್ರು. ಸೊ ಇದು ನಮ್ಮ ಅತ್ಯುತ್ತಮ ಸಾಧನೆ ಅಂತ ನಾವು ಹೇಳ್ಕೊಳ್ತೇವೆ. ಆದ್ರೆ ಕೊಠಡಿಗಳ ಕೊರತೆ ಬಿಟ್ಟು ಎಲ್ಲದರಲ್ಲೂ ಕೂಡ ವಿದ್ಯಾರ್ಥಿಗಳು ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದಲ್ವಾ ಸರ್? ಎಸ್ ಸರ್, ಇನ್ನು ಈ ಮೊದಲಿಗೆ ಹೋಲಿಸಿದ್ರೆ ಹೇಗೋ ಇದ್ದ ಶಾಲೆ ಫುಲ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಸೊ ಲಾಕ್ಡೌನ್ ಬಳಿಕ ಸೊ ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಶಿಕ್ಷಕರು ಏನು ಹೆಸರಿಗೋಸ್ಕರ ಅಂತ ಮಾಡಿದಲ್ಲ, ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಏನಿತ್ತು ಅಂತ ಹೇಳಿದ್ರೆ ಒಂದೇ ಯೋಚನೆ ಮಾಡಿಕೊಂಡದ್ದು, ನಾವು ಇಷ್ಟು ವರ್ಷ ಕೆಲಸ ಮಾಡಿದಂತ ಶಾಲೆಗೆ ಏನಾದ್ರೂ ನಾವು ಮಾಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮಾತುಕತೆಗಳಾಯ್ತು. ಸೊ ಆ ಸಂದರ್ಭದಲ್ಲಿ ಹಾಗಾದ್ರೆ ಏನ್ ಮಾಡುದು ಅಂತ ಹೇಳಿದಾಗ ಈ ರೀತಿ ನಾವು ಅಷ್ಟೊತ್ತಿಗೆ ನಮ್ಮ ಒಂದು ಗೆಳೆಯರ ಒಂದು ಸಮೂಹದಲ್ಲಿ ನಮಗೆ ಒಂದು ವಿಡಿಯೋ ಬಂದಿತ್ತು. ಅದನ್ನ ನಮ್ಮ ಟೀಚರ್ಸ್ಗೆ ನಾನು ತೋರಿಸಿದಾಗ ನಾವು ಯಾಕೆ ಈ ರೀತಿ ಸ್ವಲ್ಪ ಭಿನ್ನವಾಗಿ ಮಾಡಬಾರ್ದು ಅಂತ ಹೇಳಿ ಚಿತ್ರಕ್ಕೆ ನಮಗೆ ಪ್ರೇರಣೆ ಆದದ್ದು ಅಲ್ಲಿ ಆಯ್ತು. ಆದ್ರೆ ಇದು ಎಲ್ಲ ಬದಲಾವಣೆ ಆಗಿರುವಂತದ್ದು ನಾವು ಇಷ್ಟು ದಿನ ದುಡಿದಂತ ಶಾಲೆಗೆ ನಾವೇನಾದ್ರೂ ಮಾಡ್ಬೇಕು ಎನ್ನುವಂತ ಹಂಬಲದಿಂದ ಈ ಬದಲಾವಣೆ ಕಂಡು ಬಂತು. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ವತಿಯಿಂದ, ನಮ್ಮ ಶಿಕ್ಷಕರು ಹಾಗೂ ನಮ್ಮ ಪೋಷಕರ ವತಿಯಿಂದ ಇದೊಂದು ಕೊಡುಗೆ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನೀಡಬಯಸ್ತೇವೆ. ಬಹುಶಃ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಇಂತಹ ಯೋಚನೆ ಬಂದ್ರೆ ಸರ್ಕಾರಿ ಶಾಲೆ ಒಂದು ಮಟ್ಟಕ್ಕೆ ಬೆಳಿಬಹುದು ಅಂತಲೇ ಹೇಳ್ಬೋದು ಅಲ್ವಾ ಸರ್? ಖಂಡಿತ ಅಲ್ಲ, ಎಲ್ಲಾ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ. ಏನಂತ ಹೇಳಿದ್ರೆ ಎಲ್ಲಿಯೋ ಒಂದು ಅನುದಾನಗಳ ಕೊರತೆ ಆಗ್ತದೆ, ಎಲ್ಲರಿಗೂ ತಮ್ಮ ಶಾಲೆಯನ್ನು ಉತ್ತಮ ಮಾಡ್ಬೇಕು ಅಂತ ಹೇಳಿ ಹಂಬಲ ಇರ್ತದೆ, ಪ್ರೇರಣೆಗಳು ಸಿಗ್ತವೆ, ಆದ್ರೆ ಅನುದಾನದ ಕೊರತೆ ಇರ್ತದೆ. ಆದ್ರೆ ಏನು ನಮಗೆ ಒಂದು ಅಂತ ಮಹಾಭಾಗ್ಯ ಸಿಕ್ಕಿದೆ ಅಂತ ಹೇಳ್ತೇವೆ. ಹಾಗಾಗಿ ಇವತ್ತು ಈ ಒಂದು ಚಿತ್ರಣವನ್ನ ತಾವೆಲ್ಲ ನೋಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆಗೆ ಸಿಕ್ಕಿದ್ದಕ್ಕಾಗಿ. ಎಸ್, ಒಂದು ಶಾಲೆಯ ಬಗ್ಗೆ ಪ್ರೀತಿ, ಕಾಳಜಿ, ಇಚ್ಛಾಶಕ್ತಿ ಇದ್ರೆ ಒಂದು ಶಾಲೆಯನ್ನ ಯಾವ ಹಂತಕ್ಕೆ ಅಭಿವೃದ್ಧಿ ಪಡಿಸಬಹುದು ಅನ್ನೋದಕ್ಕೆ ಮಚ್ಚಿನ ಶಾಲೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.
ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಕರ್ನಾಟಕ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಮಾಡರ್ನ್ ಕಿಚನ್ಸ್.